ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮುಂದೂಡಲ್ಪಟ್ಟಿದ್ದ ಮೀನುಗಾರಿಕಾ ರಜೆಯು ಆರಂಭಗೊಂಡಿದೆ. ಅದರಂತೆ ಮಂಗಳೂರು ಧಕ್ಕೆಯಲ್ಲಿ ಸಾವಿರಾರು ಬೋಟ್ಗಳು ಲಂಗರು ಹಾಕಿವೆ. ಲಾಕ್ಡೌನ್ ಸಡಿಲಿಕೆಯ ಬಳಿಕ ಜೂನ್ 14ರವರೆಗೆ ಮೀನುಗಾರಿಕೆ ನಡೆಸಲು ಸರ್ಕಾರ ಅವಕಾಶ ಮಾಡಿಕೊಟ್ಟರೂ ಕೂಡ ಕೆಲವು ಮಂದಿ ಮಾತ್ರ ಮೀನುಗಾರಿಕೆಗೆ ಮುಂದುವರೆಸಿದ್ರು. ಹಾಗಾಗಿ ಕಡಲಿಗೆ ಇಳಿದಿದ್ದ ಮೀನುಗಾರರು ಮರಳಿದ್ದಾರೆ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರವು ಪಶ್ಚಿಮ ಕರಾವಳಿಯ ತೀರದಲ್ಲಿ ಜೂನ್ 1ರಿಂದ ಜುಲೈ 31ರವರೆಗೆ 61 ದಿನ ಮೀನುಗಾರಿಕೆಗೆ ನಿಷೇಧ ಹೇರುತ್ತೆ. ಆದರೆ ಈ ಬಾರಿ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಾರ್ಚ್ 22ರಿಂದ ಮೀನುಗಾರಿಕೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಹಾಗಾಗಿ ಕೆಲಸವಿಲ್ಲದೆ ಅತಂತ್ರರಾಗಿದ್ದ ಸಾವಿರಾರು ಕಾರ್ಮಿಕರು, ಅದರಲ್ಲೂ ಹೊರ ರಾಜ್ಯದ ಕಾರ್ಮಿಕರು ತವರು ಸೇರಿದ್ರು. ಈ ಮಧ್ಯೆ ಕೆಲವು ಷರತ್ತುಗಳೊಂದಿಗೆ ಸರ್ಕಾರ ಮೀನುಗಾರಿಕೆಗೆ ಅವಕಾಶ ನೀಡಿದ್ರೂ ಕೂಡ ಕಾರ್ಮಿಕರ ಕೊರತೆಯಿಂದ ಮೀನುಗಾರಿಕೆಗೆ ಅಡಚಣೆ ಉಂಟಾಗಿತ್ತು. ಲಾಕ್ಡೌನ್ ಸಡಿಲಿಕೆಯ ಬಳಿಕ ಜೂನ್ 14ರವರೆಗೆ ಮೀನುಗಾರಿಕೆ ನಡೆಸಲು ಸರ್ಕಾರ ಅವಕಾಶ ಮಾಡಿಕೊಟ್ಟರೂ ಕೂಡ ಕೆಲವು ಮಂದಿ ಮಾತ್ರ ಮೀನುಗಾರಿಕೆ ಮುಂದುವರೆಸಿದ್ರು. ಹಾಗಾಗಿ ಕಡಲಿಗೆ ಇಳಿದಿದ್ದ ಮೀನುಗಾರರು ಮರಳಿದ್ದು ಬೋಟ್ಗಳನ್ನು ರಕ್ಷಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯ ಮೀನುಗಾರರು, ಈ ಬಾರಿ ಕೊರೋನಾ ಮಹಾಮಾರಿ ವಕ್ಕರಿಸಿದ್ದು ಮೀನುಗಾರಿಕೆ ನಡೆಸಲು ಅವಕಾಶವೇ ಸಿಗಲಿಲ್ಲ. ಅದಲ್ಲದೆ ಸರ್ಕಾರ ನಮ್ಮ ಸಾಲವನ್ನು ಕೂಡ ಮನ್ನಾ ಮಾಡಿಲ್ಲ. ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರಲ್ಲಿ ಮೀನುಗಾರರ ಸಾಲ ಮನ್ನಾ ಮಾಡಲಿ ಅಂತ ಮನವಿ ಮಾಡ್ತೇವೆ ಎಂದು ಹೇಳಿದರು. ಅಂಚಾದಕ್ಕೆ ಮುರಳಂತದ್ದಂತೆ ಕೆಲಸ ಕೊರಿಯರಿ ಅಷ್ಟು ಕೆಲವುದಕ್ಕೆ ಸಿಗಿ ಕೆಲವುದಕ್ಕೆ ಸಿಗಿದಿಚ್ಚಿ ಸಂಪಾದನೆ ಕಡಲ ಮಲ್ಲೆ ಅದು ಬರ್ತದೆ. ಅಂಚತ್ತೆ ಸಾಲ ಬಿಟ್ಟುದಿಜ್ಜಿ ಮತ್ತೆ ಎಂಗ್ಲ ರೆನ್ಯೂವಲ್ ಮಂತ್ ಕೊರಲೆಲ್ಲ ಅವಳ ಕೊಡ್ತಿದ್ದೀರಿ ಬಕ್ಕ ಎಂಗಳಿಗೆ ಪಾಸ್ ಹಾಕ್ತೀನಿ ಕಾಸು 2 ಲಕ್ಷ ಆಶ್ವಾಸ ಕೊಡ್ತೀನಿ ಅವಳು ತೆಗೆದಿಚ್ಚಿ ಸರ್ಕಾರದ ಪುನಃ ಫೆಡರೇಷನ್ ಸಾಲ ದಾಖಲೆ ಬರೆದು ಕೊಡ್ತೀರಿ ಬ್ಯಾಂಕಿಗೆ ಅಂತ ಅವು ಕೊರೋಡು ನಂಗೆ ಅವೆಲ್ಲ ತೆಗೆದಿಚ್ಚಿ ಅಂಚೆ ಮಾತಿರ್ತ ಸಾಲ ಕಷ್ಟಡುಲ್ಲಿ ಅವು ಆಶ್ವಾಸ ಕೊಡ್ತೀನಿ ಕಾಸೆಲ್ಲ ಎಂಗ್ಲೆ ತಿಕ್ಕೋಡು ತಿಕ್ಕುಲಕನೆ ಮಲ್ಪುಲಕನೆ ನಮ್ಮ ಮಿನಿಸ್ಟರ್ನಗಳು ಆಯ್ನಾಥ ಮೇರ್ಲುಳ್ಳಿ ಇರುತ್ತೆ ಶ್ರೀನಿವಾಸ ಕೋಟಲು ಅಂತ ಅವು ತಿಕ್ಕಿದ್ದು ಯಾಕಂದ್ರೆ ಸಾಲ ಕೊರಿಬಿಲ್ಲಕನೆಲ್ಲ ಹೋಗಿ ಅದಕ್ಕೆ ಮಾತ್ರ ಮಿಕ್ಕಿತ್ತು ಸಾಲ ಖರ್ಚಿಟ್ಟು ಮಿಕ್ಕಿವು ಮಾತ್ರ ಜನಗಳಿಗೆ ಭಾರಿ ಕಷ್ಟಡುಲ್ಲಿ. ಆದರೆ 9.9 HP ಇಂಜಿನ್ ಸಾಮರ್ಥ್ಯದ ದೋಣಿ ಬಳಸಿ ಅಂದರೆ ಸಮುದ್ರ ತೀರದಿಂದ ಸುಮಾರು 12 ನಾಟಿಕಲ್ ಮೈಲ್ ವ್ಯಾಪ್ತಿಯೊಳಗೆ ಮೀನುಗಾರಿಕೆ ಮಾಡಬಹುದು. ಅದಲ್ಲದೆ ಕರೆ ಫಿಶಿಂಗ್ ಅನ್ನು ಕೂಡ ಮಾಡಬಹುದಾಗಿದೆ. ಕರೆ ಫಿಶಿಂಗ್ನಿಂದ ಮೀನುಗಳ ಸಂಗ್ರಹ ಹೆಚ್ಚೇನೂ ಇರೋದಿಲ್ಲ. ಅಲ್ಲದೆ ಖರ್ಚು ಜಾಸ್ತಿಯಾಗುವ ಕಾರಣ ಮೀನಿನ ದರವೂ ಜಾಸ್ತಿಯಾಗಿರುತ್ತೆ. ಜೂನ್ ಜುಲೈ ಮೀನುಗಳ ಸಂತಾನೋತ್ಪತ್ತಿ ಸಕಾಲವಾಗಿದೆ. ಈ ಸಾಂಪ್ರದಾಯಿಕ ಮೀನುಗಾರಿಕೆಯಿಂದ ಮೀನುಗಳ ಸಂತತಿ ನಾಶಕ್ಕೆ ಯಾವುದೇ ಅಡ್ಡಿ ಇಲ್ಲ. ಇನ್ನು ಮಳೆಗಾಲದಲ್ಲಿ ಗಾಳಿ, ಮಳೆ, ಚಂಡಮಾರುತ, ಸಮುದ್ರಗಳ ಅಬ್ಬರದಿಂದ ಮೀನುಗಾರಿಕೆಗೆ ಹಾನಿಯಾಗುವ ಸಂಭವ ಕೂಡ ಇದೆ. ಪ್ರಾಣ ಮತ್ತು ಆಸ್ತಿಗಳ ಹಾನಿಯ ಹಿನ್ನೆಲೆಯೂ ಮೀನುಗಾರಿಕೆಗೆ ನಿಷೇಧ ಹೇರಲು ಕಾರಣವಾಗಿದೆ. ಇದೇ ವೇಳೆ ಮಾತನಾಡಿದ ಸ್ಥಳೀಯ ಮೀನುಗಾರರೊಬ್ಬರು, ಕೋವಿಡ್-19 ಇಡೀ ಜಗತ್ತನ್ನೇ ಆವರಿಸಿದೆ. ಇದರಿಂದ ಮೀನುಗಾರರಿಗೂ ತುಂಬಾ ತೊಂದರೆಯಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಬದುಕು ಸಾಗಿಸುವುದು ಹೇಗೆ ಎಂಬಂತಾಗಿದೆ. ನಾವು ಬೋಟ್ಗೆ ಮಾಡಿದ ಸಾಲ ಅದನ್ನು ತೀರಿಸಲು ಸಾಧ್ಯವಿಲ್ಲ. ಹಾಗಾಗಿ ಸರ್ಕಾರ ಮೀನುಗಾರರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ ಅಂತ ಹೇಳಿದರು. ಕೋವಿಡ್-19 ದೇಶವು ಮಾತ ಭೂಲೋಕಕ್ಕೆ ಬೈದಿನ ಅಂಚಿನ ಒಂಜಿ ಮಾರಿ ಅವೆಡ್ದಾದು ನಮ್ಮ ಊರುಡು ಜಿಂಜ ಸಂಕಷ್ಟಡುಲ್ಲ ಪಂಡ ಕೋವಿಡ್-19 ಹಿಡಿದು ಬಂದಾಗ ಲಾಕ್ಡೌನ್ ಆಂಡು ನಮ್ಮ ಜನಕ್ಕಲು ಮತ್ತು ಬೋಟು ಬೆನ್ಪುನಂಚಿನ ಜನಕ್ಕಲು ಮತ್ತು ಊರಿಗೆ ಪೋಯರು ಅವು ಕಡಲ್ಗೆ ಪೋವಂದ ನಮ್ಮ ಬೋಟ್ ಮತ್ತು ಬಾಕಿ ಅದು ಜಿಂಜ ಕಷ್ಟಡು ಪೋಯಿನೈಟೆ ದಾಲ ಇಜ್ಜ ನಮ್ಮ ಬೋಟ್ಗೂ ಫಿಶಿಂಗ್ ಕಡಿಮೆ ಅಂಚಾದು ದಾಲ ಒಂಜಿ 10 ರೂಪಾಯಿ ನಮ್ಮ ಕೈಟ್ ಬೆಂದು ತಿಕ್ದಿಜ್ಜಿ ಕಾಣ್ಲ ಜಿಂಜ ನಷ್ಟಡುಲ್ಲ ನಷ್ಟಪಡ್ದ ಬೋಟ್ಗೂ ಕೋವಿಡ್-19 ಆದ ಬೊಕ್ಕ ಲಾಕ್ಡೌನ್ ಆಯ್ಬಕ್ಕ ನಮಗೆ ಜಿಂಜ ಕಷ್ಟ ಪಂಡ ಸೀಸನ್ ಮುಗಿನಾಗ ದಾಲಾಂಡ್ಲ ನಮ್ಗೆ ಬೋಟ್ ತಿಕ್ಕನು ಪಂಡ್ ಪುನಃ ಆಸೆ ಇತ್ತಂಡು ಅವಲ ಇಜ್ಜಿ ಕೋವಿಡ್ ಒಂದು ಮಹಾಮಾರಿ ಹಿಡಿದು ಅಂಚಾದು ನಮ್ಮ ಜಿಂಜ ಕಷ್ಟ ಇತ್ತ ನಮ್ಮ ಬೋಟ್ಗೂ ಇತ್ತಿನ ಸಾಲ ನಮ್ಮ ಬೋಟ್ ಮಾರಂಡಲ ಅವು ಮುಗಿಪೆರ ಒಂದು ಆತು ಕಷ್ಟಡುಲ್ಲ. ಮಂಗಳೂರು ಧಕ್ಕೆಯಲ್ಲಿ ಸದ್ಯ ಗಿಲ್ನೆಟ್, ಟ್ರಾಲ್ ಮತ್ತು ಪರ್ಸಿನ್ ಬೋಟ್ ಸಹಿತ 3,000ಕ್ಕೂ ಅಧಿಕ ದೋಣಿಗಳಿವೆ. ಮೀನುಗಾರಿಕೆಗೆ ನಿಷೇಧ ಹೇರಿದ್ರಿಂದ ಬೋಟುಗಳನ್ನು ತೀರಾ ಹತ್ತಿರವಾಗಿ ಲಂಗರು ಹಾಕಲಾಗಿದೆ. ಬಿರುಗಾಳಿ ಬೀಸಿದಾಗ ಒಂದಕ್ಕೊಂದು ತಾಗಿ ಬೋಟ್ಗಳಿಗೆ ಹಾನಿಯಾಗುವ ಸಾಧ್ಯತೆಯೂ ಹೆಚ್ಚಿದೆ.
ರಜಾ ಅವಧಿಯಲ್ಲಿ ಬಹುತೇಕ ಮೀನುಗಾರರು ದೋಣಿಗಳ ದುರಸ್ತಿ, ಬಲೆ ತಯಾರಿಕೆ ಇತ್ಯಾದಿಯಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಕೊರೋನಾ ಲಾಕ್ಡೌನ್ ಮಧ್ಯೆಯೂ ಈ ಬಾರಿ ಅಂದರೆ 2019-20 ಸಾಲಿನಲ್ಲಿ 1,80,189 ಟನ್ ಮೀನು ಲಭ್ಯವಾಗಿದೆ. ಇದು ಕಳೆದ 2 ವರ್ಷಗಳ ಅವಧಿಯಲ್ಲಿ ಸಿಕ್ಕಿದ ಮೀನಿನ ಪ್ರಮಾಣಕ್ಕಿಂತ ಹೆಚ್ಚಳವಾಗಿದೆ. ಮಳೆಗಾಲದ ಸಂಭಾವ್ಯ ಅನಾಹುತದ ಹಿನ್ನೆಲೆಯಲ್ಲಿ 10 ಅಶ್ವಶಕ್ತಿ ಸಾಮರ್ಥ್ಯಕ್ಕಿಂತ ಮೇಲ್ಪಟ್ಟು ಬೋಟ್ ಮೀನುಗಾರಿಕೆಗೆ ಜೂನ್ 15ರಿಂದ ಜುಲೈ 31ರವರೆಗೆ ನಿಷೇಧ ಹೇರಲಾಗಿದೆ. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕರ್ನಾಟಕ ಕಡಲ ಮೀನುಗಾರಿಕೆ ಕಾಯ್ದೆಯಡಿ ಕ್ರಮ ಜರುಗಿಸಲಾಗುವುದು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಈ ಬಾರಿ ಮೀನುಗಾರಿಕೆಯ ರಜಾ ಅವಧಿಯು 47 ದಿನಗಳಿಗೆ ಸೀಮಿತಗೊಂಡಿದೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.